ಲ್ಯಾಪ್ಟಾಪ್, ಮೊಬೈಲ್, ಬಟ್ಟೆ ಸಹಿತ ನಗದು ಕಳುವಾದ ಘಟನೆ ಪಡುಬಿದ್ರೆಯಲ್ಲಿ ನಡೆದಿದೆ. ಈ ಒಂದು ಕಳುವುಗೈದ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮಂಗಳವಾರ ರಾತ್ರಿ ಪಡುಬಿದ್ರೆ ಮುಖ್ಯ ಮಾರುಕಟ್ಟೆಯ ಸೂಪರ್ ಮಾರ್ಕೆಟ್ ಹಾಗೂ ಕಾರ್ಕಳ ರಸ್ತೆಯಲ್ಲಿರುವ ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು, ಸಹಸ್ರಾರು ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಹಾಗೂ ನಗದು ಕಳ್ಳತನವಾಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖ್ಯ ಮಾರುಕಟ್ಟೆಯಲ್ಲಿರುವ ಕೆಎಸ್ ಬಜಾರ್ನ ಬೀಗ ಮುರಿದ ಕಳ್ಳ ಒಳಹೊಕ್ಕು ಒಂದು ಲ್ಯಾಪ್ಟಾಪ್ ಹಾಗೂ ಒಂದು ಮೊಬೈಲ್ ಕಳವು ನಡೆಸಿದ್ದಾನೆ. ಕಾರ್ಕಳ ರಸ್ತೆಯಲ್ಲಿರುವ ಬಟ್ಟೆ ಅಂಗಡಿಯ ಬೀಗ ಮುರಿದ ಒಳಹೊಕ್ಕ ಕಳ್ಳ ಮಸೀದಿ ಹೆಸರಲ್ಲಿದ್ದ ಕಾಣಿಕೆ ಹುಂಡಿಯಲ್ಲಿದ್ದು ಸುಮಾರು 2,000 ರೂಪಾಯಿ ನಗದು ಹಾಗೂ 10,000 ರೂಪಾಯಿ ಬೆಲೆ ಬಾಳುವ ಪ್ಯಾಂಟ್ ಶರ್ಟ್ಗಳನ್ನು ತನ್ನದೇ ಅಳತೆ ನೋಡಿ ಕಳವು ಮಾಡಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.